ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತಿಲು ಬ್ಯಾಂಕ್ಲೆಡ್ ಆವೊಂದುಪ್ನ ಸೈಬರ್ ಅಪರಾಧಗಳನ್ನು ತಡೆಪುನವು ಅಗತ್ಯ ಆದುಂಡು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೇರು ಸೈಬರ್ ಅಪರಾಧ ಸಹಕಾರಿ ಸಂಘಗಳ ಭದ್ರತೆ ಸಂಬಂಧ ಕುಡ್ಲದ ಎಸ್ಡಿಸಿಸಿ ಬ್ಯಾಂಕ್ ನಡಪಾಯಿನ ಕಾರ್ಯಗಾರಗಳು ಆರು ಪಾತೇರಿಯರು ಇಂಚಿಪದ ದಿನೋಕ್ಲೆಡು ಹೆಚ್ಚೊಂದುಪ್ನ ಸೈಬರ್ ಅಪರಾಧಗಳಿಗೆ ಮೂಂಕದ ಬಲ್ಲಪಾಡುನ ದಿಟ್ಟಿಡು ಬೊಕ ಬ್ಯಾಂಕ್ ಅಧಿಕಾರಿಗಳು ಕೆಲಸದಕ್ಲೆಗ್ ಸೈಬರ್ ಅಪರಾಧ ತಡೆಪುನ ಬೊಕ ಜಾಗೃತಿ ಮೂಡಾವಣಲೆ ಕೊಡು ಕೂಡ್ಲನಗರ ಪೊಲೀಸ್ ಇಲಾಖೆ ಬೊಕ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಜೊತೆ ಸೇರಿಗಡೆ ಕೂಡಲ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸಭಾಂಗಣಗಳು ಪ್ರಾಥಮಿಕ ಕೃಷಿ ಬ್ಯಾಂಕ್ಲು ಕೃಷಿ ಅತ್ತಂದಿ ಬ್ಯಾಂಕ್ಲು ಬೊಕ ಪಟ್ಟಣ ಸಹಕಾರಿ ಬ್ಯಾಂಕ್ನ ಮುಖ್ಯ ಕಾರ್ಯತೋರಣ ಅಧಿಕಾರಿಗಳಿಗೆ ಸೈಬರ್ ಅಪರಾಧಗಳ ಬಗೆಟ್ ಬೊಕ ಕೋಆಪರೇಟಿವ್ ಸೊಸೈಟಿಲೆಡ್ ಭದ್ರತೆಗೆ ಸಂಬಂಧಪಟ್ಟಂಚ ಮಾರ್ಗಸೂಚಿಗಳ ಪಾಲನೆ ಬಗೆಟ್ ಮಾಹಿತಿ ಕಾರ್ಯಾಗಾರ ಸೋಮವಾರ ನಡೆತ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಗುರುಕಾರ್ಯ ವಹಿಸಿದ್ದರು. ಸಂಚಾರ ಬೊಕ ಅಪರಾಧ ವಿಭಾಗದ ಡಿಸಿಪಿ ರವಿಶಂಕರ್ ಕಾರ್ಯಾಗಾರದ ಮಾಹಿತಿ ಕುರಿತು ಇಂಜಿಪ ಸಮಾಜಗೂ ಮಾರಕ ಆದಪುನ ಸೈಬರ್ ಅಪರಾಧಲು ಬೊಕ ನಾರ್ಕೋಟಿಕ್ಸ್ ಡ್ರಗ್ಸ್ ಬಗೆಟ್ ಜಾಗೃತಿ ಮೂಡವನ ಅಗತ್ಯ ಆದುಂಡು ಐಟ್ಲ ಬ್ಯಾಂಕ್ ಲೆಡಿ ಇಂಚಿನ ಅಪರಾಧಲೆಗ್ ಮೂಕುದ ಬಲಪಾಡನ ದಿಟ್ಟಿಡು ಈ ವಿಶೇಷ ಕಾರ್ಯಾಗಾರ ದಿವೊಂದುಂಡು ಸೈಬರ್ ಅಪರಾಧಲೆನ ತಡೆಪೆರೆ ಬ್ಯಾಂಕ್ ಅಧಿಕಾರಿನ ಕೆಲಸದಕ್ಲಿನ ಸಹಕಾರ ಮಲ್ಲಮಟ್ಟುಡು ಬೋಡು ಒಂದು ಪಂಡಿರು ಗುರುಕಾರ್ಮ ವಹಿಸಿದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಾತಿರ್ದು ಬ್ಯಾಂಕ್ಡ್ ಆವೊಂದುಪುನ ಸೈಬರ್ ಅಪರಾಧಲೆನ ತಡೆಪುನವ ಅಗತ್ಯ ಆದುಂಡು ಪೊಲೀಸರ ದೀವನ್ನ ಈ ಕಾರ್ಯಾಗಾರ ಇತ್ತಿದ ದಿನಕ್ಲೆಡು ಹೆಚ್ಚ ಅಗತ್ಯದವಾದುಂಡು ಬ್ಯಾಂಕ್ಲೆಡು ಸಿಸಿಟಿವಿ ಪಾಡನವು ಇನ್ಸೂರ್ ಮಲ್ಪನೆಟ್ ಬ್ಯಾಂಕ್ಲು ಹೆಚ್ಚು ಜಾಗೃತಿ ಆವಡನ್ನು ಪಂಡಿರು. ದಕ್ಷಿಣ ಕನ್ನಡ ಜಿಲ್ಲಾ ಹೆಚ್ಚಿಗೆ ಎಸ್ಪಿ ಅನಿಲ್ ಕುಮಾರ್ ಭೂಮಾರೆಡ್ಡಿ ಕುಳ್ಳನಗರ ಪೊಲೀಸ್ ಇಲಾಖೆದ ಹಿರಿಯ ಅಧಿಕಾರಿಗಳು ಬ್ಯಾಂಕ್ದ ಒತ್ತುಗುರುಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ ನಿರ್ದೇಶಕರು ಬ್ಯಾಂಕ್ ಕೆಲಸದಕ್ಕಲು ಗಿರಾಕಿಲು ಕಾರ್ಯಾಗಾರರು ಇದ್ದರು. ಬ್ಯಾಂಕ್ ದರೋಡೆ ಡಕಾಯಿತಿ ಸುಲಿಗೆ ಕನ್ನಕಲು ಇಂಥ ಪ್ರಕಾರಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಯಾವ ರೀತಿ ಭದ್ರತೆಯ ಕ್ರಮಗಳನ್ನು ಕೈಗೊಳ್ಳಬೇಕೆಂಬ ನಿಟ್ಟಿನಲ್ಲಿ ಈ ದಿನ ಸಭೆಯನ್ನು ಎಸ್ಸಿಡಿಸಿ ಬ್ಯಾಂಕು ಮತ್ತು ಸಹಕಾರ ಇಲಾಖೆಯವರು ಜಂಟಿಯಾಗಿ ಸೇರಿ ಈ ದಿನ ಮಾಡಿರೋದು ತುಂಬ ಮೆಚ್ಚುಗೆ ಕೊಡುವಂಥ ವಿಚಾರ. CCTV ಅಳವಡಿಸುವಾಗ ನೀವು ಅದನ್ನು ಕಾಣದ ರೀತಿಯಲ್ಲಿ ಯಾರಿಗೆ ಗೊತ್ತಾಗದ ರೀತಿಯಲ್ಲಿ CCTVಯನ್ನು ಅಳವಡಿಸಬೇಕು. CCTV ಅಳವಡಿಸಿದ ಕೂಡಲೇ ನಮ್ಮ ಜವಾಬ್ದಾರಿ ಮುಗಿಯಿತು ಅಂತ ಹೇಳಿದರೆ ಅದು ಕೂಡ ತಪ್ಪು. ಇಲಾಖೆಯವರು ಹೇಳಿದ್ದಾರೆ ನಾವು ಏನೇನು ಭದ್ರತೆಯನ್ನು ಮಾಡಬೇಕು. ಒಂದು ಕಡೆ ನಾನು ಹೇಳ್ತಾ ಇದ್ದೇನೆ, ವಿಮೆಯನ್ನು ಕೂಡ ನೀವು ಮಾಡಬೇಕಾಗ್ತದೆ. ಯಾಕೆ ನಾನು ಕಳ್ಳತನ ಆಗಲಿ ಇನ್ನೊಂದಾಗಲಿ ಹೆಚ್ಚು ಆಗಬಾರ್ದು. ಆದರೂ ಕೂಡ ಅದಕ್ಕೆ ಒಂದು ವಿಮೆಯನ್ನು ಮಾಡಿದರೆ ಸೇಫೆಸ್ಟ್ ಆಗ್ತದೆ. ಆ ಹಣ ನಮಗೆ ಸ್ವಲ್ಪ ಮಟ್ಟಿಗೆ ಸಿಗ್ತದೆ. ಉಳ್ಳಾಲ ತಾಲೂಕದ ಪಾನೀರ್ ಅವರ್ ಲೇಡಿ ಆಫ್ ಮರ್ಸಿ ಇಂಗ್ರೇಜಿದ ವರ್ಷದ ಪರ್ವ ಜನವರಿ 11ಕ್ಕೆ ನಡೆಪೆರೆಯುತ್ತದೆ. ಐದು ದುಂಬತ ಪರಮಪ್ರಸಾದದ ಮೆರವಣಿಗೆ ಬೊಕ ಆರಾಧನೆ ಕಾರ್ಯಕ್ರಮ ಐತಾರ ನಡೆತಂಡೆ. ಉಳ್ಳಾಲ ತಾಲೂಕದ ಪಾನೀರ್ ಅವರ್ ಲೇಡಿ ಆಫ್ ಮರ್ಸಿ ಇಂಗ್ರೇಜಿದ ವರ್ಷದ ಪರ್ವ ಜನವರಿ 11ಕ್ಕೆ ನಡೆಪೆರೆಯುತ್ತದೆ. ಐದು ದುಂಬತ ಪರಮಪ್ರಸಾದದ ಮೆರವಣಿಗೆ ಬೊಕ ಆರಾಧನೆ ಕಾರ್ಯಕ್ರಮ ಐತಾರ ಆಟಣೆ ಮಲ್ತಿದ್ದೇರು. ದೇರ್ಲಕಟ್ಟಿದ ಫಾದರ್ ಮುಲ್ಲರ್ ಹೋಮಿಯೋಪತಿ ಕಾಲೇಜ್ ಹಿಡಿದು ಪಾನೀರ್ ಇಂಗ್ರೇಜಿ ಮುಟ ನಡೆದ ಪರಮಪ್ರಸಾದ ಮೆರವಣಿಗೆ ಪ್ರಧಾನ ಗುರುಕುಲಾದ ಅಶೋಕ್ ನಗರದ ಡೊಮಿನಿಕ್ ಇಂಗ್ರೇಜಿದ ಗುರುಕುಲು ಡೇನಿಯಲ್ ವೇಗಸ್ ಪಾಲ್ಯದೊಂದಿರು. ಪಾನೀರ್ ಇಂಗ್ರೇಜಿದ ಗುರುಕುಲು ವಿಕ್ಟರ್ ಡಿಮೆಲ್ಲೋ ಗುರುಕುಲು ವಿಜಯ್ ಟೆಲಿಸ್ ಡಿಯಾಕಾನ್ ಜೀವನ್ ಈ ಪೊರ್ತುದಿತ್ತೇರು. ಇಂಗ್ರೇಜಿದ ಒತ್ತು ಗುರುಕಾರ್ಯರು ಉರ್ಬನ್ ಫೆರಾವೋ ಕಾರ್ಯಾಂತಿರು ವಿನ್ನಿ ಕುಟಿನ ಸರ್ವ ಆಯೋಗಲಿನ ಸಂಯೋಜಕರು ರೊನಾಲ್ಡ್ ಡಿಸೋಜ ಬೊಕ ಸಂಘ ಸಂಸ್ಥೆಯ ನಾಯಕರು 27 ವಾರ್ಡಲಿನ ಗುರುಕಾರ್ಯರು ಸಹಕಾರ ಕುರಿಯರು. ಮೆರವಣಿಗೆ ಹಿಡಿದು ಬೊಕ್ಕ ಇಂಗ್ರೇಜಿಡು ಪರಮಪ್ರಸಾದ ಮೆರವಣಿಗೆ ಆಶೀರ್ವಚನ ಬೊಕ್ಕ ಬಲಿ ಪೂಜೆ ನಡೆತಂಡು ಗುರುಕುಲು ಡೇನಿಯಲ್ ವೇಗಸ್ ಪ್ರವಚನ ಕುರಿಯರು. Bethlehem शहरात ಬರ್ಪಣ ರಾಜ್ಯ ಬಜೆಟ್ ಕುಂಬಾರ ಸಮಾಜಕ್ಕೂ ವಿಶೇಷ ಅನುದಾನ ಕೊರಪಣ ಬಗೆಟ್ ಪ್ರಯತ್ನ ಮಲ್ಪುಂಡು ರಾಜ್ಯದ ಲೋಕೋಪಯೋಗಿ ಇಲಾಖೆ ಮಂತ್ರಿ ಸತೀಶ್ ಜಾರಕಿಹೊಳಿ ಪಂತೇರು. ಕುಡ್ಲಡ್ ನಡತಿನ ಕುಂಭ ಕಲಾವಳಿ ಕುಲಾಲ ಕಲಾ ಸೇವಾಂಜಲಿ ಕಾರ್ಯಕ್ರಮ ಪಾಲ್ದೊಂದು ಆರು ಪಾತೇರಿಯರು.
ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆ ಬುಕ್ಕ ಪೊಂಜು ಸಂಘಟನೆಯ ಒಕ್ಕೂಟದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಬುಕ್ಕ ಕೂಡದ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಜೊತೆ ಸೇರಿಗೆಡು ಕೂಡದ ಕುದ್ಮುಲ್ ರಂಗರಾವಪುರವನೋಡು ನಡತ್ನ ಕುಂಭ ಕಲಾವಳಿ ಕುಲಾಲ ಕಲಾ ಸೇವಾಂಜಲಿ ಕಾರ್ಯಕ್ರಮಟು ರಾಜ್ಯದ ಲೋಕೋಪಯೋಗಿ ಇಲಾಖೆದ ಮಂತ್ರಿ ಸತೀಶ್ ಜಾರಕಿಹೊಳಿ ಪಾಲ್ದೊಂಡಿರು. ಮಂತ್ರಿ ಜಾರಕಿಹೊಳಿ ಪಾತಿರ್ದು ಕುಂಬಾರಿಕೆ ಕೆಲಸ ನಡಪಾವೊಂದು ಬೈದ್ನ ಸಮಾಜಗೂ ಇತ್ಯದ ಮಟ್ಟದ ವ್ಯವಸ್ಥೆದ ಕಾರಣ ಸಮಸ್ಯೆ ಎದುರಾತಂಡು ಸಮಾಜಗೂ ಪ್ರಾತಿನಿಧ್ಯ ಹೆಚ್ಚಾದ ತಿಕೊಡಾಯಿನ ಅಗತ್ಯ ಉಂಡು. ಅಂಜದ ಬರ್ಪುನ ರಾಜ್ಯ ಬಜೆಟ್ ಕುಂಬಾರ ಸಮಾಜಗೂ ವಿಶೇಷ ಅನುದಾನ ಕೊರಪುನ ಬಗೆಟ್ ಪ್ರಯತ್ನ ಮಲ್ಪುಂಡು ಒಂದು ಪಂಡಿರು. ಶ್ರೀಧಾಮ ಮಾನ್ಯದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ವೇದಿಕೆ ಬುಕ್ಕ ಒಕ್ಕೂಟದ ಪದಾಧಿಕಾರಿಗಳು ದಾಸ್ ಚಾರಿಟೇಬಲ್ ಟ್ರಸ್ಟ್ ಗುರ್ಕಾರ್ಯರು ಅನಿಲ್ ದಾಸ್ ಈ ಪೊರ್ತುಡಿತ್ತೇರು. ಇವತ್ತು ನಿಮ್ಮ ಕಲೆ ನಶಿಸಿ ಹೋಗ್ತಾ ಇದೆ, ಅದನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಕೂಡ ಆಗಬೇಕಾಗಿದೆ. ಅದಕ್ಕೆ ಸರ್ಕಾರ ಕೂಡ ಕೈ ಜೋಡಿಸುವಂಥ ಪ್ರಯತ್ನವನ್ನು ಮಾಡೋಣ ಮಾತನಾಡುತ್ತಾ, ನಾಳೆ ಕೂಡ ನಿಮ್ಮ ರಾಜ್ಯ ಮಟ್ಟದ ಕುಂಬಾರರ ಸಮಾವೇಶ, ನಾಳೆ ಮುಖ್ಯಮಂತ್ರಿಗಳು ನಾವು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅವ್ರ ಗಮನಕ್ಕೆ ಇವನ್ನೆಲ್ಲ ತರುವಂಥ ಪ್ರಯತ್ನ ಮಾಡ್ತೀವಿ. ಬರುವಂಥ ಬಜೆಟ್ ಏನು ಫೆಬ್ರವರಿಯಲ್ಲಿ ಆಗ್ತಾಯಿದೆ ಬಜೆಟು, ಅದರಲ್ಲಿ ಎಷ್ಟು ಸಾಧ್ಯ ಆಗ್ತಿದೆ ಅಷ್ಟನ್ನು ನಿಮ್ಮ ಸಮುದಾಯಕ್ಕೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಇದು ಭಾಳ ಕಷ್ಟದ ಕೆಲಸ, ಇದನ್ನು ಉಳಿಸ್ಕೊಂಡು ಇಲ್ಲಿವರೆಗೆ ಬಂದಿದ್ದೀರಿ ತಾವು. ಇದನ್ನು ಉಳಿಸುವಂಥ ಪ್ರಯತ್ನವನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡುತ್ತೆ ಅನ್ನೋ ಮಾತನ್ನು ಹೇಳ್ತಾ, ನರಿಂಗಾನ ಗ್ರಾಮದ ಮೋರ್ಲ ಬೋಳಾಡು 4ನೇ ವರ್ಷದ ಲವಕುಶ ಜೋಡುಕರೆ ಕಂಬಳ ಜನವರಿ 10 ಶನಿವಾರ ಕಾಂಡೆ 9 ಗಂಟೆಗೆ ಶುರು ಆಪಣಂದು ಕಂಬಳ ಸಮಿತಿ ಗುರ್ಕಾರ್ಯರು ರಾಜ್ಯ ವಿಧಾನಸಭೆ ಗುರ್ಕಾರರಾದ ಯುಟಿ ಖಾದರ್ ಪಂತೇರು. ನರಿಂಗಾನ ಲವಕುಶ ಜೋಡುಕರೆ ಕಂಬಳ ಸಮಿತಿದ ಗುರ್ಕಾರ್ಯರು ರಾಜ್ಯ ವಿಧಾನಸಭೆ ಗುರ್ಕಾರ್ಯರು ಯುಟಿ ಖಾದರ್ ಸುದ್ದಿಕೂಟೋಡು ಮಾಹಿತಿ ಕೊಡದು. ನರಿಂಗಾನ ಗ್ರಾಮದ ಮೋರ್ಲ ಬೋಳಾಡು 4ನೇ ವರ್ಷದ ರಾತ್ರಿ ಬೊಳ್ಪದ ಲವಕುಶ ಜೋಡುಕರೆ ಕಂಬಳ ನರಿಂಗಾನ ಕಂಬಳೋತ್ಸವ 2026 ಜನವರಿ 10 ಶನಿವಾರ ಕಾಂಡೆ 9 ಗಂಟೆಗೆ ಶುರು ಆಪಂಡು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಕಂಬುಲ ಉದಿಪನ ಮಲ್ಪೇರು. ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಬೆದ್ರದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ ಆಳ್ವಾ ತುಡರ ಬೊಳ್ಪು ಪೊತ್ತಾವೈರು. ನರಿಂಗಾನ ಗ್ರಾಮ ಪಂಚಾಯತ್ ಗುರುಕಾರ್ಯರು ನವಾಜ್ ನರಿಂಗಾನ ಗುರುಕಾರ್ಮ ವಹಿಸುವಿருந்து ಪಡ್ಡೇರು. ಬೈಯಗ ಸಭಾ ಕಾರ್ಯಕ್ರಮವನ್ನು ಒತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದಿಪನ ಮಲ್ಪೇರು. ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್, ಯುವಜನ ಕ್ರೀಡಾ ಮಂತ್ರಿ ಎಚ್.ಕೆ. ಪಾಟೀಲ್, ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್, ವಕ್ಫ್ ಬೊಕ್ಕ ವಸತಿ ಮಂತ್ರಿ ಜಮೀರ್ ಅಹಮದ್ ಖಾನ್, ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಕಾಸರಗೋಡು ಲೋಕಸಭಾ ಸದಸ್ಯರು ರಾಜಮೋಹನ್ ಉಣ್ಣಿತಾನ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಕಾರ್ಯಕ್ರಮಟ್ಟು ಉಪ್ಪುವೆರೆಂದು ಖಾದರ್ ಪಂಡೇರ. ಕಂಬಳ ಸಮಿತಿ ಕಾರ್ಯ ಗುರುಕಾರ್ಯರು ಪ್ರಶಾಂತ್ ಕಾಜವ ಮಿತ್ತಕೋಡಿ, ಪ್ರಧಾನ ಕಾರ್ಯಂತಿರು ನವಾಜ್ ನರಿಂಗಾನ, ಒತ್ತು ಗುರುಕಾರ್ಯರು ಮ್ಯಾಕ್ಸಿಮ್ ಡಿಸೋಜ, ಕಣಚೂರು ಸಮೂಹ ಸಂಸ್ಥೆಯ ಗುರುಕಾರ್ಯರು ಡಾಕ್ಟರ್ ಯು.ಕೆ. ಮೋನು ಸುದ್ದಿಕೂಟುಡಿದ್ದೇರು. ನರಿಂಗಾನ ಕಂಬಳೋತ್ಸವ ಕಳೆದ 3 ವರ್ಷದಿಂದ ಬಹಳ ವಿಜೃಂಭಣೆಯಿಂದ ಸೌಹಾರ್ದತೆಯಿಂದ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಈ ವರ್ಷದ ನರಿಂಗಾನ ಕಂಬಳೋತ್ಸವ ಜನವರಿ 10ನೇ ತಾರೀಕಿಗೆ ಶನಿವಾರ ಬೆಳಿಗ್ಗೆ ಇವತ್ತು ಪ್ರಾರಂಭ ಆಗಲಿಕ್ಕಿದೆ. ಇದರೊಂದು ಪ್ರಶ್ನೆ ಕೊಟ್ಟಿದ್ದೇವೆ. ಬೆಳಿಗ್ಗೆ ನಮ್ಮ ಒಡಿಯೂರು ಶ್ರೀ ಗುರುದೇವ ಸ್ವಾಮಿ ಸಂಸ್ಥಾನದ ಸ್ವಾಮೀಜಿಯಾದ ಒಡಿಯೂರು ಸ್ವಾಮೀಜಿಯವರು, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ನವಾಜ್ರವರು, ಬೋಲಾ ಚರ್ಚ್ನ ಧರ್ಮಗುರುಗಳು ಮತ್ತು ನಮ್ಮ ಆಳ್ವಾ ಸಂಸ್ಥೆಯ ಮುಖ್ಯ ಮೋಹನ್ ಆಳ್ವರವರು, ಇನ್ನಿತರ ಅದೇ ಹಿರಿಯರಾದ ವೆಂಕಪ್ಪ ಕಾಜವರು ಮತ್ತು ಇನ್ನಿತರ ಹಿರಿಯರ ಜೊತೆ ನಾವು ಕೂಡ ಇದ್ದು ಅದಕ್ಕೆ ಉದ್ಘಾಟನೆ ಇವತ್ತು ಆಗಲಿಕ್ಕಿದೆ. ಸಂಜೆಯ ಕಾರ್ಯಕ್ರಮಕ್ಕೆ ಕಳೆದ ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿ ತನ್ನ ದಿಕ್ಸೂಚಿ ಸಂದೇಶ ನೀಡಿದರು. ಈ ವರ್ಷ ರಾಜ್ಯ ಉಪಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಅವರು, ಟೂರಿಸಂ ಮಂತ್ರಿ ಆಗಿರುವಂಥ ಎಚ್.ಕೆ. ಪಟೇಲ್ ಅವರು, ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡ್, ಇನ್ನಿತರು ಗಣ್ಯ ಅತಿಥಿಗಳೆಲ್ಲರೂ ಕೂಡ ಇವತ್ತು ಬರಲಿಕ್ಕೆ ಇದ್ದಾರೆ. ನಮ್ಮ ಕಂಬಳದಲ್ಲಿ ಒಂದು ಬೇರೆ ವಿಶಿಷ್ಟವಾದ ನಾವು ಪ್ರೈಸನ್ನು ಇಟ್ಟಿದ್ದೇವೆ. ಎಲ್ಲ ಕಂಬಳದಲ್ಲಿ ಪ್ರಥಮ ಮತ್ತು ದ್ವಿತೀಯ, ನಮ್ಮ ಕಂಬಳದಲ್ಲಿ ತೃತೀಯ ಮತ್ತು ಚತುರ್ಥ ಎಲ್ಲ ವಿಭಾಗದಲ್ಲಿ ಇಟ್ಟಿದ್ದೇವೆ. ಸ್ಪರ್ಧೆ ಘನಾಲೆಗೆ ಇದೆ, ಅಡ್ಡಾಲಗೆ ಇದೆ, ಮತ್ತು ಹಗ್ಗ ಸೀನಿಯರ್ ಇದೆ, ಹಾಗೆ ಜೂನಿಯರ್ ಇದೆ, ನೇಗಿಲು ಹಿರಿಯ ಇದೆ ಮತ್ತು ನೇಗಿಲು ಕಿರಿಯ ಇದೆ.
ಇದಕ್ಕೆ ಎಲ್ಲದಕ್ಕೆ ಪ್ರಥಮ ಮತ್ತು ದ್ವಿತೀಯ ಎಲ್ಲ ಕಮಲದಲ್ಲಿ ಇಡುದು. ನಾವು ಎಲ್ಲ ಸ್ಪರ್ಧಾ ವಿಭಾಗದಲ್ಲಿ ತೃತೀಯ ಮತ್ತು ಚತುರ್ಥ ಇಟ್ಟಿದ್ದೇವೆ. ನಮ್ಮ ಪರ್ಯಾಯ ಭಕ್ತಿರ್ನ ಪರ್ಯಾಯ ಅಂತ ಪನ್ಪುಣ ನಿಲ್ಲಿಟ್ಟು ಮಾತಿರ್ಲ ಪಾಲ್ದೆತು ನೋಡೊಂದು ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಪಂತೇರೆ ಸುರುತ ಸರ್ತಿ ಓಡಿಪು ಪರ್ಯಾಯ ಪೀಠ ಏರಿಯರ ಉಪ್ಪನ ಆರಿಗೆ ಕೂಡ್ಲದ ಕದ್ರ ಕಂಬಳೋಡು ನಡತ್ನ ಗುರುವಂದನ ಸೊಲಬರ ಲೇಸಿಡು ಆರು ಆಶೀರ್ವಚನ ಕೊರಿಯರು. ಸುರುತ ಸರ್ತಿ ಓಡಿಪು ಶ್ರೀಕೃಷ್ಣ ಮಠದ ಪರ್ಯಾಯ ಸರ್ವಜ್ಞ ಪೀಠ ಏರಿಯರ ಉಪ್ಪುನ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿರಿಗೆ ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನಿಲಡು ಪಟ್ಟದ ದೇವರಿತದ ಗುರುವಂದನ ಪಣವು ಪಾವಲೆಡು ಸೊಲಬರ ಸೋಮವಾರ ಕದ್ರಕಂಬಳ ಮಲ್ಲಿಕ ಬಡಾವಣೆದ ಮಂಜು ಪ್ರಸಾದೋಡು நடத்தண்டு. ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಎಸ್ ಪ್ರದೀಪ್ ಕುಮಾರ್ ಕಲ್ಕುರ ಪಾತಿರ್ದು ಮಾತಿರ್ಲ ಒಟ್ಟಾದ ಸ್ವಾಮೀಜಿರಿನ ಬುಕ್ಕ ಪಟ್ಟದ ದೇವಿರಿನ ಆರಾಧನೆ ಮಲ್ಪನವು ಸೊಲಬರ ಸೇವೆ ಆದುಂಡು. ಪರ್ಯಾಯ ಉಚ್ಚೆಯುಡು ಮಾತಿರ್ಲ ಪಾಲ್ದೆತೊಂದು ಶಿರೂರು ಪರ್ಯಾಯ ಗೆಲ್ಮೆ ಪಡೆಪುಣಂಚ ಮಲ್ಪುಗ ಅಂದು ಪಂಡೇರು. ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕುರ್ದು ನಮ್ಮ ಪರ್ಯಾಯ ಭಕ್ತಿರ್ನ ಪರ್ಯಾಯ ಪನ್ಪುಣ ನಿಲೆಟ್ಟು ಮಾತಿರ್ಲ ಪಾಲ್ದೆತೊಂದು ಕೃಷ್ಣ ಪರಮಾತ್ಮನ ಇಂಬುಗು ಸಂದೊಡು ಎಂದು ಪಂಡಿರು. ಶ್ರೀಲಕ್ಷ್ಮೀ ನಾರಾಯಣ ಅಸ್ರಣ್ಣ ಕಟೀಲ್ ಶಿರೂರು ಮಠದ ದಿವಾನಿರು ಉದಯಕುಮಾರ್ ಸರಳತ್ತಾಯ ಕರ್ನಾಟಕ ಬ್ಯಾಂಕ್ ಆಡಳಿತ ನಿರ್ದೇಶಕರು ಬೊಕ್ಕ ಸಿಇಒ ರಾಘವೇಂದ್ರ ಶ್ರೀನಿವಾಸ್ ಭಟ್ ಶಾರದಾ ವಿದ್ಯಾಲಯದ ಡಾಕ್ಟರ್ ಎಂಬಿ ಪುರಾಣಿಕ್ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು ಅಖಿಲ ಭಾರತ ತುಳು ಒಕ್ಕೂಟದ ಗುರುಕಾರ್ಯರು ಎಸಿ ಭಂಡಾರಿ ಬಾಲಂಭಟ್ ಮನೆತನದ ಡಾಕ್ಟರ್ ಸತ್ಯಕೃಷ್ಣ ಭಟ್ ಲೇಸ್ಡ್ ಪಾಲ್ದೆತೊಂಡಿರು. ಸಾನ್ನಿಧ್ಯಕ್ಕೆ ಗೋವಿಂದಾನೆ ಗೋವಿಂದ. ಊರ್ನಿ ಸುತ್ತೇವೆ, ಅದರಲ್ಲೂ ಉಡುಪಿ ಸುತ್ತಿ ಕೃಷ್ಣನ ಸುತ್ತಿ ಅಲ್ಲಿ ಕೃಷ್ಣನ ಸೇವೆ ಮಾಡಿ ಪೂರ್ತಿ 2 ತಿಂಗಳು ಅಥವಾ 1 ತಿಂಗಳ ರಜೆ ಪೂರ್ತಿ ಬೇಕು ಅಂತಿಲ್ಲ. ನಿಮ್ಮಿಂದ 10 ದಿವಸ ಆಗ್ತದಾ, 1 ವಾರ ಆಗ್ತದಾ, ಸರಿ ಅಷ್ಟು ಹೊತ್ತಾದ್ರೂ ಬಂದು ಕೃಷ್ಣನ ಸೇವೆ ಮಾಡಿ. ಆಗ ತಮ್ಮೆಲ್ಲರಿಗೆ ಒಂದು ಧರ್ಮ ಜಾಗೃತಿಯೂ ಆಗ್ತದೆ. ಈ ಸೇವೆ ಮಾಡುವಾಗ ಈಗ ಅನೇಕ ಜನರು ಕೃಷ್ಣ ಮಠಕ್ಕೆಲ್ಲ ದರ್ಶನ ಕೊಟ್ಟು ಅಥವಾ ಬೇರೆ ದೇವಸ್ಥಾನಗಳಿಗೆ ದರ್ಶನ ಕೊಟ್ಟು ಅಲ್ಲಿಯ ಕಂಪ್ಲೇಂಟ್ ಒಂದಿಷ್ಟು ಹಾಕ್ತಾರೆ. ಅಲ್ಲಿ ಆ ವ್ಯವಸ್ಥೆ ಈ ರೀತಿ, ಇಲ್ಲಿ ಈ ವ್ಯವಸ್ಥೆ, ಇದು ಎಲ್ಲರೂ ಹಾಕ್ತಾರೆ ಬಿಟ್ಟರೆ. ಆದರೆ ಅಲ್ಲಿ ಇರುವಂತಹ ಕಷ್ಟಗಳು, ಅಲ್ಲಿ ಇರುವಂತಹ ಒಳ್ಳೆಯ ವ್ಯವಸ್ಥೆಗಳು ಅದು ಯಾರೂ ಪ್ರಚಾರ ಮಾಡೋದಿಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಅಲ್ಲಿ ಬಂದು ಅಲ್ಲೇ ಸೇವೆ ಮಾಡುವಾಗ ಆಗ ಕೆಟ್ಟ ವಿಚಾರ ಅಲ್ಲ, ಅಲ್ಲಿಯ ಒಳ್ಳೆಯ ವಿಚಾರವನ್ನು ನೀವು ಗ್ರಹಿಸಬೇಕು. ಅಷ್ಟು ಮಾತ್ರ ಅಲ್ಲ, ಅಲ್ಲಿಯ ಪದ್ಧತಿಗಳು ನಮಗೆ ಗೊತ್ತಾಗ್ತದೆ, ಸಂಸ್ಕೃತಿಗಳು ಗೊತ್ತಾಗ್ತದೆ, ಯಾಕೆ ಆ ರೀತಿ ಉಂಟು ಕಾರಣವೂ ಗೊತ್ತಾಗ್ತದೆ. ಹಾಗಾಗಿ ಎಲ್ಲವೂ ಕೂಡ ಕೃಷ್ಣಮಠದಲ್ಲಿ ಸೇವೆ ಮಾಡಿದರೆ ಎಲ್ಲವೂ ನಮಗೆ ದೊರಕುತ್ತದೆ. ಕುಡಲ ಅಡ್ಯಾಡು ನಡತನ ಐಎಂಎ ಎಎಂಸಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಡು ಡಾಕ್ಟರ್ ಸಚ್ಚಿದಾನಂದ ರೈ ಯಜಮಾನಿಕೆದ ಕೂಟ 1ನೇ ಸ್ಥಾನ, ಡಾಕ್ಟರ್ ವಿಕ್ರಮ್ ಶೆಟ್ಟಿ ಯಜಮಾನಿಕೆದ ಕೂಟ 2ನೇ ಸ್ಥಾನ ಗೆದ್ದಿದೆ. ಭಾರತೀಯ ವೈದ್ಯಕೀಯ ಸಂಘ ಬೊಕ್ಕ ವೈದ್ಯಕೀಯ ತಜ್ಞರ ಸಂಘ ಕುಡ್ಲ ಶಾಖೆದ ನಿಲೆಟ್ಟು ಕುಡಲ ಅಡ್ಯಾರ್ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಮೈದಾನಡು ಡಾಕ್ಟರ್ ಎಂಯು ಶೆಟ್ಟಿ ಬೊಕ್ಕ ಡಾಕ್ಟರ್ ಚೌಡಯ್ಯ ನೆಂಪುದ ವರ್ಷದ ಐಎಂಎ ಎಎಂಸಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂತ ನಡಪಾದ ಅಕೆರಿ ಕ್ರಿಕೆಟ್ ಪಂತೋಡು ಗೆಂದನಕ್ಲಿಗೆ ಇನಾಮಲಿನ ಪಟ್ಟಿಯರು. ಭಾರತೀಯ ವೈದ್ಯಕೀಯ ಸಂಘ ಐಎಂಎ ಕುಡ್ಲ ಶಾಖೆದ ಗುರುಕಾರ್ಯರು ಡಾಕ್ಟರ್ ಸದಾನಂದ ಪೂಜಾರಿಯರು ಬೊಕ್ಕ ಪದಾಧಿಕಾರಿಗಳು ಇತ್ತಿದ್ದು ಇನಾಮಲಿನ ಕೊರಿಯರು. ಡಾಕ್ಟರ್ ಸಚ್ಚಿದಾನಂದ ರೈ ಯಜಮಾನಿಕೆದ ಕೂಟ ಸುರುತ ಸ್ಥಾನ ಗೆದ್ದಿದ್ದು ಪ್ರಶಸ್ತಿ ಬೊಕ್ಕ 1 ಲಕ್ಷ ರೂಪಾಯಿ ಪಣವು ಇನಾಮಗಿದೆ ತೊಂಡೇರು. ಡಾಕ್ಟರ್ ವಿಕ್ರಮ್ ಶೆಟ್ಟಿ ಯಜಮಾನಿಕೆದ ಕೂಟ 2ನೇ ಸ್ಥಾನ ಗೆದ್ದು 50,000 ರೂಪಾಯಿ ಇನಾಮದೆ ತೊಂಡು. ಡಾಕ್ಟರ್ ವಿನೋದ್ ನಾಯಕ್ ಪಂದ್ಯ ಪುರುಷೋತ್ತಮ ಸರಣಿ ಶ್ರೇಷ್ಠ, ಡಾಕ್ಟರ್ ನವನೀತ್ ಭಾರಿ ಡಿಸವ್ಯಸಾಚಿ, ಡಾಕ್ಟರ್ ಅಭಯ್ ಶ್ರೇಷ್ಠ ಕ್ಷೇತ್ರ ರಕ್ಷಕರು, ಡಾಕ್ಟರ್ ಮಂಜುನಾಥ ಶ್ರೇಷ್ಠ ಬೌಲರ್, ಡಾಕ್ಟರ್ ಪವನ್ ವಿನಯ್ ಶ್ರೇಷ್ಠ ದಾಂಡಿಗ ವೈಯಕ್ತಿಕ ಇನಾಮಗಳನ್ನು ಗೆದ್ದಿರು. ವೈದ್ಯಕೀಯ ತಜ್ಞರ ಸಂಘದ ಕಾರ್ಯರು ಡಾಕ್ಟರ್ ಆನಂದ ಬಂಗೇರ, ಭಾರತೀಯ ವೈದ್ಯಕೀಯ ಸಂಘದ ಕಾರ್ಯ ಅಂತೇಳಿ ಡಾಕ್ಟರ್ ಪ್ರಕಾಶ್ ಹರಿಶ್ಚಂದ್ರ, ಪಣವೂರ್ ಕಾರ್ಯರು ಡಾಕ್ಟರ್ ಜೂಲಿಯನ್ ಸಲ್ದಾನ, ವೈದ್ಯಕೀಯ ತಜ್ಞರ ಸಂಘದ ಕಾರ್ಯ ಅಂತೇಳಿ ಡಾಕ್ಟರ್ ಉಲ್ಲಾಸ್ ಶೆಟ್ಟಿ ಪಂಥದ ಆಜಿಕೂಟದ ಯಜಮಾನಿರಿ ಈ ಪೊರೆದುಡಿದ್ದೇರು. ಕೊಡ್ಲದ ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಕಳ ಗರೋಡಿ ಜಾತ್ರೆಡು ಸೋಮವಾರ ರಾತ್ರಿ ಬೈದರ ನೇಮ ನಡತಂಡೆ. ದೇ ಬೈದಿದಿ ನೇಮ ಕೋಟಿಚೆನ್ನೇರ್ನ ಭೇಟಿ ಬೆರ್ಮೆರಿಗೆ ಚಂದ್ರಮಂಡಲ ತೀರ್ದ ಉಚ್ಚಯ ನಡಪಾದಿರು. ತುಳುನಾಡ ಇರ್ನುತ್ತ ಅಜಿಪೊಡ್ದು ಹೆಚ್ಚ ಗರೋಡಿಡು ಐಸ್ರದ ಗರೋಡಿಯಿಂದ ಪುದರ್ ಪೋಯಿನ ಕೊಡ್ಲದ ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಕಳ ಗರೋಡಿಡು
ಶುಕ್ರವಾರ ಕೊಡಿ ಏರ್ದು ನಡೆತಂದುಪ್ಪನ 5 ದಿನದ ಜಾತ್ರೆಡು 4 ದಿನ ಸೋಮವಾರ ಬ್ರಹ್ಮ ಬೈದೇರ್ಲಿನ ನೇಮ ಅಟ್ಟಡೆ ಮಲ್ತಿದ್ದೇರು. ಪೊರ್ತು ಕಂತಿನಡ್ದು ಬೊಕ್ಕ ಬೈದೇರ್ಲು ಒಲಿ ಮದಿಡ್ದು ಪಿದಾಡ್ದು ಗರಡಿ ಜತ್ತದು ನೇಮ ನಡೆತಂಡು. ಊರ ಪರ ಊರ ಭಾರಿ ಜನ ಭಕ್ತಿರು ಗರೋಡಿಗೆ ಬರೊಂದಿತ್ತದು. ಪರಕೆ ಪಾಡ್ದು ಸರ್ವಶಕ್ತಿಯಲ್ನ ಇಂಬು ನಟ್ಟೊಂದು ಬೂಲ್ಯ ಪ್ರಸಾದದೆ ತೊಂಡೇರು. ಶ್ರೀ ಬಾಲ ಪರಮೇಶ್ವರಿ ದೇವಿ ಬೊಕ್ಕ ಸುಬ್ರಹ್ಮಣ್ಯ ದೇವಿಯರ್ನ ಪಲ್ಲೆಂಕಿ ಉಚ್ಚಯ ಬಲಿಯಾದು ದೇವಿ ಬೈದಿದಿ ನೇಮ ಕೋಟಿ ಚೆನ್ನೈರು ಬೊಕ್ಕ ದೇವಿ ಬೈದಿತಿ ಭೇಟಿ ನಡೆತಂಡು. ಗಣಪತಿ ದೇವಿರ್ನ ಬೊಕ್ಕ ಬೆರ್ಮೆರ್ನ ಜೋಡು ಮಹಾಬಲಿಯಾದು ಪರಂಜ್ಯೋತಿ ಕಟ್ಟೆಡು ಮಂಟಪ ಪೂಜೆ ಕರಿತೇರು. ಈ ಸರ್ತಿ ಬೆರ್ಮೆರಿಗೂ ಹೊಸ ಚಂದ್ರಮಂಡಲ ತೇರು ಮಲ್ಪಾದಿತ್ತದು. ನಡುರಾತ್ರಿದ ಪುರ್ತುಡು ಚಂದ್ರಮಂಡಲ ತೇರದ ಉಚ್ಚಯ ನಡಪಾಯರು. ಭಕ್ತರು ಆಡಳಿತದಕ್ಲು ಇತ್ತದು ಬೆರ್ಮೆರ್ನ ತೇರೊಯ್ತಿರು. ಚೆನ್ನೈರಿಗೂ ಸುರಿಯ ಕೊರ್ದು ಗಣಪತಿ ಬೊಕ್ಕ ಬೆರ್ಮೆರ್ನ ಪಲ್ಲೆಂಕಿ ಬಲಿ ಉಚ್ಚಯ ಆದು ಪುಲ್ಯಕಾಂಡೆ ಬೈದೆರ್ಲಿನ ಪೂಜಾರಿ ದರ್ಶನ ಸುರಿಯ ಪಾಡೊನ್ನೆತ ಒಟ್ಟುಗೂ ಬೈದೆರ್ಲಿ ನೇಮ ಗಡ್ದು ನಡೆತಂಡು. ಗರುಡಿ ಗುರ್ಕಾರ್ಯರು ಕೆ ಚಿತ್ತರಂಜನ ಬಿ ವಿಠಲ, ಎ ವಾಮನ, ದಿವರಾಜ್, ಜಗದೀಪ್ ಡಿ ಸುವರ್ಣ, ಜೆ ದಿನೇಶ್ ಅಂಚನ್, ಜೆ ವಿಜಯ, ಚಂದ್ರನಾಥ ಅತ್ತಾವರ ಪ್ರತಿನಿಧಿ ಸದಸ್ಯರು ಊರ ಪರ ಊರ ಭಕ್ತರು ನೇಮ ತೂದು ಇಂಬು ನಟ್ಟೊಂಡೇರು. ಅಂಗಾರ ರಾತ್ರಿ ಮಾಯಂದಲ್ ನೇಮ ನಡತೊಂದುಂಡು. ಕೊದ್ರೋಳಿ ಕ್ಷೇತ್ರಡು ನನದ ದಿನಕ್ಲೆಡು ನಾರಾಯಣ ಗುರುಕುಲಿನ ಜ್ಞಾನ ಬರವು ಕೊರಿಯರ ಚಿಂತನೆ ನಡಪಾವುದುಂಡು ವಕೀಲರು ಪದ್ಮರಾಜ್ ಆರ್ ಪೂಜಾರಿ ಪಂತೇರು. ನಾರಾಯಣ ಗುರುಕುಲು ಬರೆತ್ನ ದೈವ ದಶಕಂ ಆಧ್ಯಾತ್ಮಿಕ ಪ್ರಾರ್ಥನೆದ ಕನ್ನಡ ಧ್ವನಿ ಸುರುಳಿ ಬಿಡುಗಡೆ ಮಲ್ತದು ಆರು ಪಾತೇರಿಯರು. ಶ್ರೀನಾರಾಯಣ ಗುರು ಧರ್ಮ ಪ್ರಸರಣ ಸೇವಾ ಟ್ರಸ್ಟ್ ನಿಲೆಟ್ಟು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಭಿನ್ನಾದಿಗಿಡು ಕುದ್ರೋಳಿ ತೀರ್ಥಾಟನಾಲೆ ಕೊಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಬರೆತ್ನ ದೈವ ದಶಕಂ ಆಧ್ಯಾತ್ಮಿಕ ಪ್ರಾರ್ಥನೆದ ಕನ್ನಡ ಪದನು ಕುದ್ರೋಳಿ ದೇವಸ್ಥಾನದ ಸಭಾಂಗಣಡು ಬಿಡುಗಡೆ ಮಲ್ತೇರು. ಕ್ಷೇತ್ರದ ಪಣವು ಗುರುಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಧ್ವನಿ ಸುರುಳಿ ಬಿಡುಗಡೆ ಮಲ್ತದ ಪಾತಿರದು ಬೇರೆ ಸಮಾಜದ ಜಾತಿವಾದಿಲತ್ತು ಮಾತಾ ಕಾರ್ಯಕ್ರಮಗಳು ಮಾತ್ರೆಯನ್ನ ಸೇರ್ಸ ಒಂದು ದುಂಬು ಪೋದುಂಡು. ನನದ ದಿನಗಳು ಕುದ್ರೋಳಿ ದೇವಸ್ಥಾನಡು ನಾರಾಯಣ ಗುರುಕುಲಿನ ಜ್ಞಾನ ಬರವು ಕೊರಿಯರ ಚಿಂತನೆ ನಡಪಾವುದುಂಡು ಒಂದು ಪಂಡೇರು. ದೇವಸ್ಥಾನದ ಗುರುಕಾರ್ಯರು ಜಯರಾಜ್ ಸೋಮಸುಂದರಂ ಗುರುಕಾರ್ಮೆ ವಹಿಸಿದಿತ್ತೇರು. ದೈವ ದಶಕಂ ಪದ ಸಂಯೋಜನೆ ಮಲ್ತದು ಪಂತನ ಕೋಣಾಜಿದ ಶ್ರೀ ರಕ್ಷಾ ಎಸ್ ಎಚ್ ಪೂಜಾರಿ ಮೇರೆಗೆ ಸಮ್ಮತ ಮರ್ಯಾದೆ ಮಲ್ತೇರು.
ಒಡಿಪು ಬಿರುವೇರೆ ಪರಿಷತ್ ಸಂಚಾಲಕರು ನವೀನ್ ಅಮೀನ್ ಶಂಕರಪುರ, ಉದ್ಯಮಿ ಶೇಖರ ಬಂಗೇರ ಡಿಲ್ಲಿ, ಕುದ್ರೋಳಿ ಕ್ಷೇತ್ರ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ದೇವೇಂದ್ರ ಪೂಜಾರಿ ಕಾರ್ಯಕ್ರಮ ಇಟ್ಟಿದ್ದರು. ದೇವಸ್ಥಾನಕ್ಕೆ ಪ್ರವೇಶ ಇಚ್ಚಿಂದಾಂಡ ನಮ್ಮ ಇತ್ತದ ಕಾಲೋಡು ತೂಪ ಎಂಚಿನ ಆಪಣ ಪಂಡ ನಮ್ಮ ಅಡೆ ಪೊಕ್ಕುಗ ಅಲ್ಪ ಗಲಾಟೆ ಮಲ್ಪುಗಂದ ನಾರಾಯಣ ಗುರುಕುಲು ಬರ್ತೀನಿ ನಮ್ಮ ಓಲ್ಲ ಅಡೆ ಪೊಗ್ಗುನು ಬೊಡ್ಚಿ ನಮ್ಮ ಗಲಾಟೆ ಮಲ್ಪುನು ಬೊಡ್ಚಿ ನಮನೇ ದೇವಸ್ಥಾನವನ್ನು ನಿರ್ಮಾಣ ಮಲ್ಪುಗ ನಮನೇ ಪೂಜೆ ಮಲ್ಪುಗ ಐತ ಒಟ್ಟಿಗೂ ವಿದ್ಯಾಸಂಸ್ಥೆಯನ್ನು ಕಟ್ಟುಗ ಆ ವಿದ್ಯಾಸಂಸ್ಥೆಯನ್ನು ಕಟ್ಟಿದ ನಮ್ಮ ಜೋಕುಲು ಎಡ್ಡೆ ರೀತಿಯ ವಿದ್ಯಾಭ್ಯಾಸನ ಪಡೆದು ಉದ್ಯೋಗವನ್ನು ಪಡೆಯವಾಡೆ ಐದು ಬಕ್ಕಾಗಲು ಸಮಾಜಕ್ಕೂ ಆಸ್ತಿ ಆವಡು ಆ ಮುಖರ ಸಾಧ್ಯ ಆಯ್ನಗಲು ಕೈಗಾರಿಕೆಯನ್ನು ಸ್ಥಾಪನೆ ಮಲ್ತದ್ದು ಉದ್ಯೋಗ ಕೊರಪಲೆ ಕಾವಡು ಪನ್ಪುಣಂಚಿನ ಅಂಚಿನ ಚಿಂತನೆ ಆನಿದ ದಿನೊಟ್ಟು ನಾರಾಯಣ ಗುರುಕುಲ. ಬ್ರಹ್ಮಾವರ ತಾಲೂಕದ ಬೆಣ್ಣೆಕುದ್ರು ಶ್ರೀ ಕುಲಮಹಾಸ್ತಿ ಅಮ್ಮನವರ ದೇವಸ್ಥಾನಡು ಕೀರ್ತಿಶೇಷ ಶ್ರೀ ಮಾಧವ ಮಂಗಲ ಗುರುಕುಲಿನ ಮಾಮಲ್ಲ ಕಂಚಿದ ಮೂರ್ತಿನೇ 3 ಕೋಟಿ ರೂಪಾಯಿ ಖರ್ಚಿಡು ತಯಾರು ಮಲ್ಪೆರೆ ಇತ್ತಿದ್ದು ಐತ ಭಿನ್ನೈತೊನ್ನ ಓಲೆ ಬಿಡುಗಡೆ ಮಲ್ತಿದ್ದಾರೆ. ಮೊಗವೀರ ಸಮಾಜದ ಮೂಲ ಧಾರ್ಮಿಕ ಕೇಂದ್ರ ಆದುಪುನ ಬ್ರಹ್ಮಾವರ ತಾಲೂಕದ ಬೆಣ್ಣೆಕುದ್ರು ಶ್ರೀ ಕುಲಮಹಾಸ್ತ್ರಿ ಅಮ್ಮನವರ ದೇವಸ್ಥಾನಡು ಸುಮಾರು 3000 ವರ್ಷಲಿನ ಇತಿಹಾಸ ಉಪನ ಗುರು ಪರಂಪರೆದ ಒರಂಬನಿ ಬುಕ ಅಕೇರಿದ ಗುರು ಕರಿದುಪೋತನ ಶ್ರೀ ಮಾಧವ ಮಂಗಲ ಗುರುಕುಲಿನ ಮಾಮಲ್ಲ ಕಂಚಿದ ಮೂರ್ತಿನ 3 ಕೋಟಿ ರೂಪಾಯಿ ಖರ್ಚಿಡು ತಯಾರು ಮಲ್ಪನ ಲೆಕ್ಕೊಡು ಬೆಣ್ಣೈತೊನ್ನ ಓಲೆ ಬುಕ ರಶೀದಿ ಬೂಕು ಬಿಡುಗಡೆ ಕಾರ್ಯಕ್ರಮ ಬೆಣ್ಣೆಕುದ್ರು ಕ್ಷೇತ್ರದ ಆಫೀಸರ್ ನಡೆತಂಡು. ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ದ ಗುರುಕಾರ್ಯರು ಡಾಕ್ಟರ್ ಜಿ ಶಂಕರ್ ಬೆಣ್ಣೈತೊನ್ನ ಓಲೆ ಬಿಡುಗಡೆ ಮಲ್ತದ ಪಾತಿರ್ದು ಶ್ರೀ ಕ್ಷೇತ್ರ ಜೀರ್ಣೋದ್ಧಾರದ ಪೊರ್ತುಡು ನಡತನ ಅಷ್ಟಮಂಗಲ ಪ್ರಶ್ನೆ ಇಡ್ಲ ಗುರುಕುಲಿನ ಮೂರ್ತಿನ ಉಚ್ಚಿಲೋಡು ತಾಪನೆ ಮಲ್ಪೊಡು ವಿಚಾರ ಪ್ರಸ್ತಾಪ ಆದಿತ್ಯನೊಂದು ಪಂಡೀರು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲದ ಗುರುಕಾರ್ಯರು ಜಯಸಿ ಕೋಟ್ಯನ್ ರಶೀದಿ ಬುಕ್ ಬಿಡುಗಡೆ ಮಲ್ತದ್ದು ಪಾತಿರ್ದು 3 ಕೋಟಿ ರೂಪಾಯಿ ಖರ್ಚಿಡು ಕಟ್ಟೆರ ಉಪನ ಮೂರ್ತಿದ ಕಾರ್ಯಕ್ಕೂ ಸಮಾಜದ ಮಾತಾ ಬಂಧುಲು ಒಗ್ಗಟ್ಟಿಡು ಪುಣಿದು ಗೆಲ್ಮೆ ಪಡೆಯುವುದು ಪಂಡೀರು. ಗಿರಿಧರ ಸುವರ್ಣ, ಮೋಹನ ಬೆಂಗ್ರೆ, ಮನೋಜ್ ಉಳ್ಳಾಲ ಈ ಪೊರ್ತುಡಿತ್ತೇರು. ನನದ ಕಾನಡು ರಾಜ್ಯದೊರ್ಮೆಡು ಕಂಬಳ ನಡಪಾಯರ ಅವಕಾಶ ತಿಕ್ಕೆರೆ ಉಂಡು ರಾಜ್ಯ ಕಂಬಳ ಅಸೋಸಿಯೇಷನ್ ಗುರುಕಾರ್ಯರು ದೇವಿಪ್ರಸಾದ್ ಶೆಟ್ಟಿ ಬೆಳಪು ಪಂದಿರ ಅಸೋಸಿಯೇಷನ್ ಬೊಕ್ಕ ಜಿಲ್ಲಾ ಕಂಬಳ ಸಮಿತಿ ಕುಡ್ಲ ನಡಪಾಯನ ಸಮಾಲೋಚನಾ ಸಭೆಟ್ 6 ಪಾತೀರಿಯರು. ರಾಜ್ಯ ಕಂಬಳ ಅಸೋಸಿಯೇಷನ್ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿದ ನೀರಿಟ್ಟು ಕುಡ್ಲದ ಖಾಸಗಿ ಹೋಟೆಲ್ ಸಭಾಂಗಣೋಡು ಸೋಮವಾರ ಕಂಬಳ ಸಮಿತಿ ಕಂಬಳದ ವ್ಯವಸ್ಥಾಪಕರು ಕಂಬಳ ಸಂಘಟಕರು ಬೊಕ್ಕ ಏರುಕ್ಲಿನ ಯಜಮಾನಿಯರ್ನ ಸಮಾಲೋಚನಾ ಸಭೆ ನಡೆತಂಡ. ರಾಜ್ಯ ಕಂಬಳ ಅಸೋಸಿಯೇಷನ್ ಗುರುಕಾರ್ಯರು ದೇವಿಪ್ರಸಾದ್ ಶೆಟ್ಟಿ ಬೆಳಪು ಪಾತಿರದು ರಾಜ್ಯ ಸರ್ಕಾರ ಕಂಬಳ ಗೊಬ್ಬದ ತಾನಮಾನ ಕೊಡ್ತಂಡು ರಾಜ್ಯದೊರ್ಮೆಡು ಕಂಬಳ ನಡಪಾಯರೆ ಪಚ್ಚೆ ಬಾವುಟ ಬೀಜಿದಂಡ ಅಂಚಾದು ನನದ ಕಾಲೊಡ್ದು ರಾಜ್ಯದೊರ್ಮೆಡು ಕಂಬಳ ನಡಪಾಯರೆ ಅವಕಾಶ ತಿಕ್ಕೆರೆ ಉಂಡು ಪಂಡೀರು. ಈ ದುಂಬು ಬೆಂಗಳೂರು ಕಂಬಳ ದಿನಗ ಮೈಸೂರು ಶಿವಮೊಗ್ಗೋಡು ಕಂಬಳ ನಡಪಾವೊಂದು ಬೇಡಿಕೆ ಇತ್ತಂಡು ಇತ್ತೆ ಮಾತ ಅಡೆಪು ತಡೆಪು ದೂರ ಆತಂಡು ರಾಜ್ಯದೊರ್ಮೆಡು ನಡಪಾವರಿಂದ ಆರಪಂಡೇರು. ಈ ಸರ್ತಿ 28 ಕಂಬಳಗೂ 5 ಲಕ್ಷ ರೂಪಾಯಿ ದಂಚ ಅನುದಾನ ಕುರುಪೊಂದು ಸರ್ಕಾರ ಭರವಸೆ ಕೊಡ್ತಂಡು. ಕಂಬಳದ ಇರು ಗಿಡೇರು ನಕಲು ಸೇರಿದ ಮಾತಾ ಕಾರ್ಮಿಕರಿಗೆ ಬೇಗುಡೆ ಕಾರ್ಡ್ ಕುರುಪುಂಡು ಕುಡ್ಲದ ಕಂಬಳೋಡು ಉಂಡಾಯಿನ ಓದಂಟ್ರನ್ನು ಪರಿಹಾರ ಮಲ್ತದನೆಂದು ದೇವಿಪ್ರಸಾದ್ ಶೆಟ್ಟಿ ಪಂಡೇರು. ಕಂಬಳ ಅಸೋಸಿಯೇಷನ್ ಕಾರ್ಯಂತಿರು ವಿಜಯ್ ಕುಮಾರ್ ಕಂಗಿನಮನೆ, ಕಾರ್ಯಕಾರಿ ಸಮಿತಿ ಸದಸ್ಯರು ಬಾರ್ಕೂರು ಶಾಂತರಾಮ ಶೆಟ್ಟಿ, ನಂದಲಿಕೆ ಶ್ರೀಕಾಂತ್ ಭಟ್ ಸಭೆಟಿತ್ತೇರು. ಮುಖ್ಯಮಂತ್ರಿಗಳೇ ಸ್ವತಃ ಅವರು ಆದೇಶ ಮಾಡಿ ಅದಕ್ಕೆ ವಿನಾಯಿತಿ ನೀಡಿ ರಾಜ್ಯ ಕಂಬಳ ಅಸೋಸಿಯೇಷನನ್ನು 3 ವರ್ಷದ ಅವಧಿಗೆ ಈಗಾಗಲೇ ನೇಮಕ ಮಾಡಿದ್ದಾರೆ. ಮತ್ತು ಸಣ್ಣ ಪುಟ್ಟ ಗೊಂದಲಗಳು ಕಂಬಳದಲ್ಲಿ ಆಗುವಂಥ ಗೊಂದಲಗಳು ಅದನ್ನು ದೊಡ್ಡ ವಿವಾದಗಳನ್ನಾಗಿ ಮಾಡದೆ ನಾವೆಲ್ಲ ಕಂಬಳದ ಸೀನಿಯರ್ಗಳೆಲ್ಲ ಇದ್ದಾರೆ. ಶಿಸ್ತು ಸಮಿತಿ ಅಧ್ಯಕ್ಷರು ಭಾಸ್ಕರ್ ಕೋಟ್ಯಾನ್ ಇದ್ದಾರೆ, ಮಾಜಿ ಅಧ್ಯಕ್ಷರು ಶಾಂತರಾಮ್ ಶೆಟ್ರು ಇದ್ದಾರೆ, PR ಶೆಟ್ರು ಇದ್ದಾರೆ, ನಮ್ಮ ಶ್ರೀಕಾಂತ್ ಭಟ್ರು ಇದ್ದಾರೆ, ಸಾಂಪ್ರದಾಯಿಕ ಕಂಬಳದವರಿದ್ದಾರೆ. ಈಗೆಲ್ಲ ಎಲ್ಲರನ್ನೂ ಸೇರಿಸಿ ನಾವು ಕಂಬಳದ ಸಮಿತಿ ಮಾಡುವಂಥದ್ದು. ಯಾರು ಒಬ್ಬಿಬ್ಬರು ಕಂಬಳದ ಸಮಿತಿ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ದಾರಿಯಲ್ಲಿ ಕಂಬಳದ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಎಲ್ಲೂ ಕೂಡ ಆ ವಿಚಾರಗಳನ್ನು ಆಯಾಯ ವೇದಿಕೆಯಲ್ಲಿ ಮಾತಾಡಬೇಕು. ಆದ್ದರಿಂದ ಈಗ ಮೊನ್ನೆ ನಡೆದಂಥ ಮಂಗಳೂರಿನಲ್ಲಿ ನಡೆದಂಥ ಘಟನೆಯ ಬಗ್ಗೆ ಕೂಡ ನಾವು ವಿಷಾದ ವ್ಯಕ್ತಪಡಿಸಿ ಆ ಒಂದು ಘಟನೆಗೆ ಸುಖಾಂತ್ಯವನ್ನು ಕಂಡಿದ್ದೇವೆ. ಭಾರತ ಪ್ರತಿಭೆದ ಜಾಗತಿಕ ರಾಜಧಾನಿ ಆವೊಂದುಂಡು ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಒತ್ತುಕುಲಪತಿ ಪ್ರೊಫೆಸರ್ ಡಾಕ್ಟರ್ MS ಮೂಡಿತಾಯ ಪಂತೆರೆ ತೊಕ್ಕೊಟ್ಟು ಚೆಂಬುಗುಡ್ಡದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದ ರಾಷ್ಟ್ರೋತ್ಸವ 2026 ಉದಿಪನ ಮಲ್ತಾರು ಪಾತಿರಿಯರ. ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಕುಡ್ಲದ ನಿಲೆಟ್ಟು ತೊಕ್ಕೊಟ್ಟು ಚೆಂಬುಗುಡ್ಡದ ರಾಣಿ ಅಬ್ಬಕ್ಕ ಚಾವಡಿಡು ರಾಷ್ಟ್ರೋತ್ಸವ 2026 ಕಾರ್ಯಕ್ರಮ ನಡೆತಂಡು.
ಕಾರ್ಯಕ್ರಮದ ಮಲ್ಲ ಬಿನ್ನೆರು ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಡಾಕ್ಟರ್ MS ಮೂಡಿತಾಯ ಬೊಕ್ಕ ಬಿನ್ನಿರನು ಬೇತೆ ಬೇತೆ ವೇಷಲು ಬ್ಯಾಂಡ್ ವಾದ್ಯ ಮೇಳದ ಮೆರವಣಿಗೆ ರಾಣಿ ಹಬ್ಬಕ್ಕ ಚಾವಡಿಗೆ ಎದುಕೊಂಡಿರು. ಡಾಕ್ಟರ್ MS ಮೂಡಿತಾಯರು ಕಾರ್ಯಕ್ರಮ ಉದ್ದೀಪನ ಮಲ್ತದು ಭಾರತಾಂಬಿನ ಫೋಟೋಕ್ಕೂ ಪುರ್ಪ ಪಾಡಿಯರು. ವಿದ್ಯಾರ್ಥಿ ರಕ್ಷಿತ್ ಎದುಕೊಂದು ಬಿನ್ನಿರನು ಪೊಲಬ್ ಮಲ್ತ ಕೊರಿಯರು. ರಾಷ್ಟ್ರೋತ್ಥಾನ ಪರಿಷತ್ ಬೆಂಗಳೂರದ ಗುರುಕಾರ್ಯರು ದಿನೇಶ್ ಹೆಗ್ಡೆ ಗುರೂಜಿ ಬಿನ್ನೆರಾದು ಪಾತಿರ್ದು. ರಾಷ್ಟ್ರೋತ್ಥಾನ ಪರಿಷತ್ತದ ಅಧಿಕೃತ ಶಾಲೆ ಒಂದು ಪೋರ್ಚುಗೀಸರಿನ ಗಿಡತ್ನ ರಾಣಿ ಹಬ್ಬಕ್ಕನ ವೀರಗಾತಿದ ಕಡಲೂರು ಒಂದು ಸಂಘಟನೆ ಸಂಸ್ಥೆಯಲ್ಲಿ ಏತು ಜಾಗೃತಿ ಮಲ್ತಂಡಲ ಅವು ಅಕೇರಿ ಮುಟ್ಟ ಓರಿವುಜಿ ಅಂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪುಟ್ಟುದು 100 ವರ್ಷ ಆಂಡು ಆಯ್ತ ಉಮೇದಡು ರಾಷ್ಟ್ರೋತ್ಥಾನ ಪರಿಷತ್ ಆತನಂದು ಪಂಡೇರು. ಪ್ರೊಫೆಸರ್ ಡಾಕ್ಟರ್ MS ಮೂಡಿತಾಯರು ಪಾತಿರ್ದು ಬರವು ಸಂಸ್ಥೆಲಿಗೆ ನಿಕ್ಲಿನ ಕೋಡದ ಅನುಭವ ಎಲ್ಲದ ನಿರೀಕ್ಷೆ ಉಂಡು. ಭಾರತ ಇತ್ತೆ ಸಾಮಾನ್ಯ ದೇಶ ಆದಿಜ್ಜಿ 195 ದೇಶುಲೆಡು ನಮ್ಮ ಭಾರತೀಯರಿಂದ ಪನಿಯರೆ ಪೆರ್ಮೆ ಆವಡು. ಲೋಕದ ಭವಿಷ್ಯ ಇತ್ತೆ ಭಾರತ ಎಂಚಿನ ಮಲ್ತೊಂದು ಉಂಡು ಒಂದು ಪಂಪನೆಟ್ ಉಂಡು. ಭಾರತ ಪ್ರತಿಭೆದ ಜಾಗತಿಕ ರಾಜಧಾನಿ ಆವೊಂದುಂಡು. ವಿದ್ಯೆ ವಿನಯ ಕಲ್ಪ ಉಂಡು. ಅಂಚಿನ ಬರವು ಸಂಸ್ಥೆಯನ್ನು ಎಂಕ್ಲಿನ ವಿನಯ ಹೆಗ್ಡೆರು ಕಟ್ಟಿರಿಂದ ಮೂಡಿತಾಯರು ಅಗತ್ನ ವಿನಯ ಹೆಗ್ಡೆರಿನ ನೆಂಪು ಮಲ್ತೊಂಡಿರು. ಸಂಸ್ಥದ ಲೆಕ್ಕಳು ಡಾಕ್ಟರ್ ಮೂಡಿತಾಯರಿಗೂ ನೆಂಪುದ ಕಾಣಿಕೆ ಕುರಿತು ಮರ್ಯಾದೆ ಮಲ್ತೇರು. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಸಂಚಾಲಕರು ವಸಂತಕುಮಾರ್ ಗುರೂಜಿ, ಪ್ರಧಾನ ಆಚಾರ್ಯರು ವಿದ್ಯಾ ಕಾಮತ್, ಒಡಿಪು ಸಂಸ್ಥೆದ ಪ್ರಧಾನ ಆಚಾರ್ಯರು ಪೂರ್ಣಿಮಾ ಕಾರ್ಯಕ್ರಮ ಇತ್ತೇರು. ಜೋಕ್ಲಿಡಿದು ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದು ಬರ್ತಂಡು. ನಿರಂತರವಾಗಿ ಈ ಜಾಗೃತಿಯನ್ನು ಉಳಿಸೋದಕ್ಕೋಸ್ಕರ ಒಂದು ಕಾರ್ಯಯೋಜನೆಯನ್ನು ಮಾಡ್ತು. ಅದು ಯಶಸ್ವಿಯಾಗಿ ನಮ್ಮ ದೇಶದಲ್ಲಿ ಪ್ರಯೋಗ ಮಾತ್ರ ಅಲ್ಲ, ಅದು ಯಶಸ್ವಿ ಆಯಿತು. ನಮ್ಮ ಶಾಲೆಯ ಉದ್ದೇಶ ಅಂದರೆ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ. ವ್ಯಕ್ತಿಯಲ್ಲಿ ಒಳ್ಳೆಯ ಭಾವನೆಗಳನ್ನು ತಯಾರಿ ಆಗಬೇಕು. ಅವನ ಕುಟುಂಬ, ಅವನ ಸಮಾಜ, ಅವನ ದೇಶ, ಈ ರೀತಿಯ ಸಂಬಂಧಗಳನ್ನು ಬೆಳೆಸುವುದೇ ಒಂದು ಶಿಕ್ಷಣದ ಉದ್ದೇಶ. Among the 195 countries, whichever nationality you belong to, whichever part of the world you are in, India is one country which nobody can afford to ignore. As you all know, we are living in a world which is very, very integrated and interdependent global economy. In such an economy, India has a very big responsibility to play. ಧರ್ಮ ಸಂಸ್ಕಾರ ಕರ್ತವ್ಯ ಜ್ಞಾನದ ಎಡ್ಡೆ ಬದುಕಿಡ್ದು ಎಡ್ಡೆ ಸಮಾಜ ಉಂಡಾಪನೊಂದು ಶ್ರೀಧಾಮ ಮಾಣಿಲ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪಂತೇರೆ. ಕುಡ್ಲಡ್ ನಡತನ ಕುಂಭ ಕಲಾವಳಿ ಕುಲಾಲ ಕಲಾ ಸೇವಾಂಜಲಿ ಲೇಸರು ಸಾಧಕರಿಗೆ ಸಿಂಧೂರ ಪ್ರಶಸ್ತಿ ಕೊರಪಣ ಕಾರ್ಯಕ್ರಮ ಆಶೀರ್ವಚನ ಕೊರಿಯರೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆ ಬೊಕ್ಕ ಪೊಂಜು ಸಂಘಟನೆಯ ಒಕ್ಕೂಟದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಬೊಕ್ಕ ಕುಡ್ಲದ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಜೊತೆ ಸೇರಿಗಡೆ ಕುಡ್ಲದ ಕುದ್ಮುಲ್ ರಂಗರಾವಪುರ ಬನೋಡು ನಡತ್ನ ಕುಂಭ ಕಲಾವಳಿ ಕುಲಾಲ ಕಲಾ ಸೇವಾಂಜಲಿ ಲೇಸಿಡು ಕುಲಾಲ ಸಮಾಜದ 10 ಜನ ಸಾಧಕರಿಗೆ ಸಿಂಧೂರ ಪ್ರಶಸ್ತಿ ಕೊರಪಣ ಕಾರ್ಯಕ್ರಮ ನಡೆತಂಡೆ. ಸೀತಾರಾಮ ಬಂಗೇರ ಕೊಲ್ಯದಾರಿಗೆ ಧರ್ಮ ಸಿಂಧೂರ, ಪುತ್ತೂರದ BS ಕುಲಾಲರಿಗೆ ಸಹಕಾರ ಸಿಂಧೂರ, ಬೊಂಬೈದ ಸುನಿಲ್ R ಸಾಲ್ಯಾಂಡ್ರಿಗೆ ಸೇವಾ ಸಿಂಧೂರ, ಉಬಾರ್ದ ಚಂದಪ್ಪ ಮೂಲ್ಯರಿಗೆ ಸೇನಾ ಸಿಂಧೂರ, ಕುಡ್ಲದ ಡಾಕ್ಟರ್ M ಅಣ್ಣಯ್ಯ ಕುಲಾಲ್ ಉಳ್ತೂರು ಮೇರೆಗೆ ವೈದ್ಯ ಸಿಂಧೂರ, ಕಲ್ಬಾವಿ ಪುರುಷೋತ್ತಮ ಕುಲಾಲರಿಗೆ ಧಾರ್ಮಿಕ ಸಿಂಧೂರ, ಶ್ರೀಮತಿ ಸಾವಿತ್ರಿ ಮಹಾಬಲ ಹಾಂಡರಿಗೆ ಮಾತೃ ಸಿಂಧೂರ, ಚಿದಂಬರ ಬೈಕಂಪಾಡಿಯರಿಗೆ ಮಾಧ್ಯಮ ಸಿಂಧೂರ, ವೇಣೂರದ ಗಿರೀಶ್ KH ಮೇರೆಗೆ ಶಿಕ್ಷಣ ಸಿಂಧೂರ, ಬೊಕ ವಿಠಲ ಕುಲಾಲ್ರಿಗೆ ಉದ್ಯಮ ಸಿಂಧೂರ ಇಂಚ ಸಿಂಧೂರ ಪ್ರಶಸ್ತಿರೇನು ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರು ಇತ್ತದು. ದಾಸ್ ಚಾರಿಟೇಬಲ್ ಟ್ರಸ್ಟ್ದ ಗುರುಕಾರ್ಯರು ಅನಿಲ್ ದಾಸ್ ಬೊಕ ಬಿನ್ನಿರು ವೇದಿಕೆ ಒಕ್ಕೂಟದ ಪದಾಧಿಕಾರಿಗಳು ಇತ್ತದು ಕೊರ್ದು ಮರ್ಯಾದೆ ಸಂದೈತ ಮಲ್ತೇರೆ. ದಾಸ್ ಚಾರಿಟೇಬಲ್ ಟ್ರಸ್ಟ್ ಗುರುಕಾರ್ಯರು ಅನಿಲ್ ದಾಸ್ ಬೊಕ ಟ್ರಸ್ಟಿ ಆಶಲತಾ ದಾಸರಿಗೆ ಈ ಪೊರ್ತುಡು ಸಮ್ಮಾನದ ಮರ್ಯಾದೆ ಮಲ್ತೇರೆ. ಶಾಸಕರು ವೇದವ್ಯಾಸ್ ಕಾಮತ್ ಪಾತೆರ್ದು ಈ ದುಂಬು ಕೊರ್ನ ಕುಂಭ ನಿಗಮದ ಬಗೆಟ್ ಇತ್ತೆ ಗುಮನ ಕೊರೊಂದಿಚ್ಚೇರು. ಈ ಬಗೆಟ್ ವಿಧಾನಸಭೆಟ್ ಪ್ರಶ್ನೆ ಪಾಡುವೆ ಎಂದು ಪಂಡೇರು. ಶ್ರೀ ಮೋಹನದಾಸ ಸ್ವಾಮೀಜಿ ಆಶೀರ್ವಚನ ಕೊರ್ದು ಧರ್ಮ ಕರ್ತವ್ಯ ಜ್ಞಾನ ಸಂಸ್ಕಾರ ಆಚಾರ ಇತ್ತನ ಎಡ್ಡೆ ಬದುಕಿಡ್ದು ಎಡ್ಡೆ ಸಮಾಜ ಉಂಡಾಪಣು ಪಂಡೇರು. HK ನೈನಾಳ್ ಬೊಕ ಹೇಮಚಂದ್ರ ಕೈರಂಗಳ ಕಾರ್ಯಕ್ರಮ ಸುಧಾರ್ಥ ಕೊರಿಯರು.
ಬಹಳ ಪ್ರಾಮಾಣಿಕವಾದಂಥ ಸಮಾಜ, ಬಹಳ ಕಠಿಣವಾದಂಥ ಪರಿಶ್ರಮ ಪ್ರಯತ್ನದಿಂದ ತಮ್ಮ ಹಿರಿಯರು ನಡೆದು ಬಂದಂಥ ವಿಶೇಷವಾದಂಥ ಕುಲಕಸುಬು ಇದ್ರೂ ಕೂಡ ಇನ್ನಿತರ ವ್ಯವಸ್ಥೆಗಳಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾ ಇವತ್ತು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ಕೊಡ್ತಾ ಇದೆ. ಇವತ್ತು ಕುಲಾಲ ಸಮುದಾಯ ಅಂತ ಹೇಳುವಂಥದ್ದು ಒಂದು ಕಾಲಘಟ್ಟದಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಕೂಡ ತಾವು ತಯಾರಿಸುವಂಥ ವಸ್ತನ್ನು ಉಪಯೋಗಿಸಿಕೊಂಡು ತಮ್ಮ ಹೊಟ್ಟೆಯನ್ನು ತುಂಬಿಸುವಂಥದ್ದು, ನಮ್ಮ ಹೊಟ್ಟೆಯನ್ನು ತುಂಬಿಸುವಂಥ ಒಂದು ಶಕ್ತಿಯನ್ನು ಕೊಟ್ಟಂಥ ಸಮಾಜ ಕುಲಾಲ ಸಮುದಾಯ. ರಾಜ್ಯದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಕುಲಾಲ ಸಮುದಾಯವನ್ನು, ಕುಲಾಲ ಸಮಾಜವನ್ನು ಇನ್ನಷ್ಟು ಬೆಳೆಸಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಬಹಳ ವಿಶೇಷವಾದಂಥ ಒಂದು ಕೊಡುಗೆಯನ್ನು ಕೊಟ್ಟರು. ಆ ಕೊಡುಗೆಯನ್ನು ಒಂದು ಕುಂಭ ನಿಗಮ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಒಂದು ಪ್ರಾರಂಭವನ್ನು ಮಾಡಿದರು. ತದನಂತರ ದಿನಗಳಲ್ಲಿ ಅದು ಕುಂಭ ನಿಗಮ ಎಲ್ಲೋ ಒಂದು ಕಡೆ ಹೆಚ್ಚಿನ ಶಕ್ತಿ ಸಿಗದಂತಾಗದಂತನ್ನು ನಾವು ಕಂಡಿದ್ದೇವೆ. ನಾನು ಈ ವೇದಿಕೆ ಮುಖಾಂತರ ಒಂದು ಮಾತನ್ನು ಹೇಳ್ತೇನೆ ತಮ್ಮೆಲ್ಲರಿಗೂ, ಸ್ವಾಮೀಜಿಯವರ ಸಮ್ಮುಖದಲ್ಲಿ ಮುಂದಿನ ಅಧಿವೇಶನದಲ್ಲಿ ಕುಲಾಲರ ಕುಂಭ ನಿಗಮದ ಬಗ್ಗೆ ಅಧಿವೇಶನದಲ್ಲಿ ನಾನು ನಿಮ್ಮ ಸಮಾಜದವನಾಗೆ ಗಮನ ಸೆಳೆಯುವಂಥ ಸೂಚನೆಗಳಲ್ಲಿ ಪ್ರಶ್ನೆಯನ್ನು ಎತ್ತುತ್ತೇನೆ. ನಮ್ಮ ಪೂರ್ವಜರು ಭಾಳ ಚೆನ್ನಾಗಿ ಈ ಸಮುದಾಯವನ್ನು ಬೆಳೆಸ್ಕೊಂಡು ಬಂದರು. ಎಲ್ಲ ಸಮುದಾಯದವರು ಭಾಳ ಹತ್ತಿರದಲ್ಲಿ, ಭಾಳ ಪ್ರೀತಿಯಲ್ಲಿ ನೋಡುವ ಒಂದು ಸಮುದಾಯ ಇದ್ದರೆ, ಆ ಕೀರ್ತಿ ಇದ್ದರೆ ಅದು ನಮ್ಮ ಕುಲಾಲ ಸಮುದಾಯಕ್ಕೆ. ತಲೆತಲಾಂತರದಿಂದ ಈ ಕುಲಾಲ ಸಮುದಾಯ ಬೆಳೆದು ಬಂದಂಥ ರೀತಿ ಇವತ್ತು ಸರ್ವಜ್ಞ ಇರ್ಬೋದು, ಶಾಲಿವಾಹನ ಇರಬಹುದು, ಭಕ್ತ ಕುಂಬಾರ ಇರ್ಬೋದು, ಎಂತೆಂಥ ಮಹೋನ್ನತ ಶಕ್ತಿಯ ಅವಿರ್ಭಾಜ್ಯವಾದಂಥ ಒಂದು ದಿವ್ಯ ಸಮುದಾಯ ಇದು. ಎಲ್ಲರ ಒಡನಾಟದಲ್ಲಿ ಇಡಿ, ಎಲ್ಲ ಸಮುದಾಯವನ್ನು ಗೌರವಿಸಿ ಮಾನ್ಯತೆಯನ್ನು ಕೊಡಿ. ಅದು ಯಾವುದೇ ಜಾತಿ, ಪಂಥ, ಮತ ಯಾವುದೇ ಇರ್ಬೋದು, ಆದರೆ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ, ಎಲ್ಲರೊಳಗೆ ಒಂದಾಗಿ ಎಲ್ಲರನ್ನು ಪ್ರೀತಿಸುವಂಥ ಔದಾರ್ಯ ಎಲ್ಲ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸಲಿ. ಕಟಪಾಡಿ ಪೇಟೆಬುಟ್ಟು ಭಗವಾನ್ ಬಬ್ಬು ಸ್ವಾಮಿ ದೇವಸ್ಥಾನ ಸ್ವಾಮಿ ಕೊರಗಜ್ಜ ಸನ್ನಿಧಿಲು ಶನಿವಾರ ರಾತ್ರಿ ಬಬ್ಬು ಸ್ವಾಮಿ ತನ್ನಿಮಾಣಿಗ ಬುಕ ಜುಮಾದಿ ಬಂಟೇರ್ನ ನೇಮ ಐತರ ಕಾಂಡೆ ಕೊರಗಜ್ಜನ ಕೋಲ നടത്തണ്ട്. ಉಡುಪು ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಯಲ್ಲೂ ಆರಾಧನೆ ಸಾಂಸ್ಕೃತಿಕ ಸ್ವರೂಪಲೆಡು ಸಮಾನವಾದಿತ್ತದು. ಭೂತಾರಾಧನೆ ಪ್ರಧಾನ ಆರಾಧನೆಡು ಕಲೆಯಾದು ಪ್ರತಿಯೊಂದು ಗ್ರಾಮೋಡ್ಲ ನಡೆತೊಂದುಂಡು. ನಂಬಿಂಚು ದೈಯೋಲಿಗೆ ಭಕ್ತಿರು ಕೋಲ ನೇಮ ಕೊರೊಂದು ಬೈದಿರು. ಉಡುಪು ಜಿಲ್ಲೆದ ಕಟಪಾಡಿ ಪೇಟೆಬುಟ್ಟದ ಮಾಮಲ್ಲ ಕಾರ್ಣಿಕದ ಪುಣ್ಯದ ಮಣ್ಣು ಪೇಟೆಬುಟ್ಟು ಭಗವಾನ್ ಬಬ್ಬು ಸ್ವಾಮಿ ದೇವಸ್ಥಾನ ಸ್ವಾಮಿ ಕೊರಗಜ್ಜ ಸನ್ನಿಧಿ ಆದಿತ್ತದು. ಶನಿವಾರ ರಾತ್ರಿ ಹಿಡಿದು ಐತರ ಕಾಂಡೆ ಮುಟ್ಟ ಬೇತೆ ಬೇತೆ ದೈಯೋಲಿಗೂ ನೇಮ ಆಟಣೆ ಮಲ್ತಿತ್ತೇರು. ದುಂಬತ್ತ ಭಗವಾನ್ ಬಬ್ಬು ಸ್ವಾಮಿ ಬೊಕ್ಕ ತನ್ನಿಮಾಣಿಗ ನೇಮ நடத்தಲು. ಬಬ್ಬು ಸ್ವಾಮಿ ತನ್ನಿಮಾಣಿಗ ನೇಮ ಬಿರಿನೆಡೆದು ಬೊಕ್ಕ ಜುಮಾದಿ ಬಂಟರಿಗೆ ಪರಿವಾರ ದೈಯೋಲಿಗೆ ನೇಮ ಕುರಿಯರು. ಅಕೇರಿಗೆ ಸ್ವಾಮಿ ಕೊರಗಜ್ಜನ ಕೋಲ நடத்தಲು. ಊರ ಪರ ಊರ ಭಕ್ತಿರು ಪರಕೆ ಪಾಡ್ದು ಇಂಬು ನಟ್ಟೊಂದು ದೈವಲಿನ ಕೋಲ ನೇಮ ತೂದು ಬೂಲ್ಯ ಪ್ರಸಾದ ಕೊರಗಜ್ಜನ ಕರಿಗಂಧ ಪ್ರಸಾದ ತೊಂಡೇರು. ಪೇಟೆಬುಟ್ಟು ಭಗವಾನ್ ಬಬ್ಬು ಸ್ವಾಮಿ ದೇವಸ್ಥಾನ ಸ್ವಾಮಿ ಕೊರಗಜ್ಜ ಸನ್ನಿಧಿ ಆಡಳಿತ ಸಮಿತಿದಕ್ಲೆ ಈ ಪೊರ್ತುಡಿತ್ತದೆ. ದೈವಲಿನ ಬೂಲ್ಯದ ತಂದು ಇಂಬು ನಟ್ಟೊಂಡೇರು.
ಎಡೆಗಿಣಿತ ನಮ್ಮ ಕುಡ್ಲ ತುಳು ವಾರ್ತೆಯಲ್ಲಿ ಮುಗಿಂಡು ಸೊಮ್ಮೇಲು.